ಜಲಸಿರಿ ಯೋಜನೆಯಲ್ಲಿ ಬಜ್ಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಪೈಪ್ಗಳನ್ನು ಹಾಕಲು ಮಣ್ಣು ಮತ್ತು ಕಾಂಕ್ರೀಟ್ ರಸ್ತೆಗಳನ್ನು ಅಗೆದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಇದರ ವಿರುದ್ಧ ಬಜ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಿರಾಜ್ ಬಜ್ಪೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಜ್ಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಲಸಿರಿ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು, ಇದೀಗ ಪೈಪ್ಗಳನ್ನು ಹಾಕಲು ಮಣ್ಣು ಮತ್ತು ಕಾಂಕ್ರೀಟ್ ರಸ್ತೆಗಳನ್ನು ಅಗೆದು ಹಾಕಲಾಗಿದೆ. ಇದರ ವಿರುದ್ಧ ಬಜ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಿರಾಜ್ ಬಜ್ಪೆ ನೇತೃತ್ವದ ತಂಡವು ಇಂಜಿನಿಯರ್ ಅವರನ್ನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶಾಂತಲಾ ಅವರ ಸಮ್ಮುಖದಲ್ಲಿ ಕರೆಸಿ ಮಾತುಕತೆ ಮಾಡಿ ಕೂಡಲೇ ಅಲ್ಲಲ್ಲಿ ಅಗೆದ ಹೊಂಡಗಳನ್ನು ಮುಚ್ಚುವುದು, ರಾಶಿ ಬಿದ್ದ ಮಣ್ಣುಗಳನ್ನು ತೆಗೆದು ಸಮತಟ್ಟು ಮಾಡುವುದು, ಒಡೆದು ಹಾಕಿದ ಕಾಂಕ್ರೀಟ್ ರಸ್ತೆಗಳಿಗೆ ಪುನಃ ಕಾಂಕ್ರೀಟೀಕರಣ ಮಾಡುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗುತ್ತಿಗೆದಾರರು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿನ್ನೆ ಲೋಡಿಂಗ್ ಆಗಿದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟ ನೀರು 4 ಗಂಟೆ ತನಕ ಲೋಡಿಂಗ್ ಆಯಿತು. ಅದರಿಂದ ಬಿಡುವಾಗ ಮತ್ತೆ ಲೋಡ್ ಆಗುದಿಲ್ಲ. ಮತ್ತೆ ಇಲ್ಲಿ ಕೇಳಿ ಇಂಜಿನಿಯರ್ ಅವರೇ, ಕೇಳಿ ಇದನ್ನ ಇವತ್ತು ನಿಮ್ಮ ಬಾಕಿ ಕೆಲಸ ಎಲ್ಲ ನಿಲ್ಲಿಸಿ 4 ಕಾಂಟ್ರಾಕ್ಟರ್ ಯಾರನ್ನ ಅವರು ಕರೆದು ಫಸ್ಟಿಗೆ ಮಣ್ಣು ಫಿಲ್ ಮಾಡುವಂತದ್ದು ಮಾಡಿ, ಎಲ್ಲ ಲೆವೆಲ್ ಎಲ್ಲೆಲ್ಲಿ ಆಗಬೇಕು, ಗುಡ್ಡ ಇದ್ದದ್ದು ಹೊಂಡ ಇದ್ದದ್ದು ಅದನ್ನು ಮುಚ್ಚುವಂತ ಕೆಲಸ ಎಲ್ಲ ಫಸ್ಟಿಗೆ ಮಾಡಿ, ಮತ್ತೆ ಬಾಕಿ ಕೆಲಸ ಸ್ಟಾರ್ಟ್ ಮಾಡಿ. ಪೈಪ್ ಡ್ಯಾಮೇಜ್ ಆದ್ರೆ ಯಾರು ಅದು ಇಮಿಡಿಯೇಟ್ ಮಾಡ್ತಾ ಇಲ್ಲ. ಮನೆಗಳಿಗೆ ಅವರು ಸಮಸ್ಯೆಯಲ್ಲಿ ಇದ್ದಾರೆ ಸರ್, ಅದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು. ಮತ್ತು ಹೊಂಡ ತೆಗೆದ ತಕ್ಷಣ ನೀವು ಮಧ್ಯಾಹ್ನ ಆಗುವಾಗ ಎಷ್ಟು ಆಗಿದೆ ಹೊಂಡ ತೆಗೆದು ಅದಕ್ಕೆ ಮುಚ್ಚಿಬಿಡಿ ಅಲ್ಲ, ಅದನ್ನು ಓಪನ್ ಮಾಡಿ 2 ದಿನ ಯಾಕೆ ಇಡುದು? ಎಲ್ಲರಿಗೆ ಸಮಸ್ಯೆ ಆಗ್ತಾ ಉಂಟು. ನೀವು ಡೆವಲಪ್ಮೆಂಟ್ ಅಂತ ಹೋಗುದು ಮತ್ತೆ ಸಾರ್ವಜನಿಕರಿಗೆ ಜನಸಂಖ್ಯೆ ಇರುವ ಪ್ರದೇಶ ಅಲ್ವಾ, ಹಾಗಾದ್ರೆ ನಾವು ಕೂಡ ಅಲರ್ಟ್ ಆಗಿರ್ಬೇಕಲ್ವಾ. ಯಾವ ಮನೆಯಲ್ಲಿ ಅವ್ರು ಹೇಳಿದಾಗೆ, ಇವರು ಅಮಿತ್ ಬಾಬು ಅವರು ಹೇಳಿದಾಗೆ, ಯಾವ ಮನೆಯಲ್ಲಿ ಯಾರು ರೋಗಿಗಳಿದ್ದಾರೆ, ಪ್ರೆಗ್ನೆನ್ಸಿ ಇರ್ತಾರೆ, ಇಮಿಡಿಯೇಟ್ ಹೋಗ್ಬೇಕಾಗುತ್ತೆ. ರಾತ್ರಿ ಹೊತ್ತಲ್ಲಿ ಹೇಗೆ ಹೋಗುದು ಸರ್? ನಾನು ಮಾತಾಡ್ತೇನೆ, ಫಿಶ್ ಮಾಡ್ಲಿಕ್ಕೆ ಬಿಡಿ. ನೋಡಿ, ಮನೆಯಿಂದ ಕಾರು ಹೊರಗೆ ತರ್ಲಿಕ್ಕೆ ಆಗುದಿಲ್ಲ. ಹೊರಗಿದ್ದ ಕಾರು ಹೊರಗೆ, ಒಳಗಿದ್ದ ಯಾರು ವಯಸ್ಸಿನವರು 70 ವರ್ಷ 80 ವರ್ಷ ವಯಸ್ಸಿನವರು ಬ್ಲಡ್ ಟೆಸ್ಟಿಗೆ ಹೋಗುವವರು, ಹಾಸ್ಪಿಟಲ್ಗೆ ಹೋಗುವವರು ಒಳಗಡೆ ಬಾಕಿ. ಮೇಡಮ್ ಮತ್ತೊಂದು ವಿಷಯ ಮೇಡಮ್, ಈಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಇದೆ ಅಲ್ಲ, ಇವ್ರ ಹತ್ರ ಎಷ್ಟು ಬ್ಯಾರಿಕೇಡ್ ಇದೆ ಅಂತ ಕೇಳಿ ಸರ್. ಈಗ ಎಷ್ಟಿದೆ ಬ್ಯಾರಿಕೇಡ್ ಹೇಳಿ, ಲೇಬರ್ ಕೆಲಸ ಅಲ್ಲಿ ಎಷ್ಟು ಹೇಳಿ, ಟೋಟಲ್ ಆಗಿ 25 ಕೋಟಿ ಎಲ್ಲಿ ಉಂಟು? ಮೇನ್ ರೋಡ್ ಅಲ್ಲಿ ಎಲ್ಲ ಉಂಟಾ? ಲೇಬರ್ ಹತ್ರ ಕೆಂಪು ಚಿಕ್ಕದು ಲೇಬರ್ ಹತ್ರ ಇರಲ್ಲ. ಏನಿದ್ರು ಇಷ್ಟು ಈ ಸಂದರ್ಭದಲ್ಲಿ ಬಜ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಕಾನೂನು ಸಲಹೆಗಾರರಾದ ಮಾಧವ ಅಮೀನ್, ಗೌರವ ಅಧ್ಯಕ್ಷರಾದ ಮೋನಕಾ, ಉಪಾಧ್ಯಕ್ಷರಾದ ಇಂಜಿನಿಯರ್ ಇಸ್ಮಾಯಿಲ್, ಥೋಮಸ್, ಕಾರ್ಯದರ್ಶಿಯಾದ ನಿಸರ್, ಕರಾವಳಿ ಮತ್ತು ಆಯಿಷಾ, ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾದ ವಸಂತ, ರಾಜ್ಯ ಸಮಿತಿಯ ಸದಸ್ಯರಾದ ಅತಾವುಲ್ಲಾ ಜೋಕಟ್ಟೆ, ಹಸೈನರ್, ಕಂದಾವರ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಲತಿ, ದಲಿತ ಸಂಘದ ಮುಖಂಡರಾದ ಶಾಂತ, ಕೊರಗ ಸಮುದಾಯದ ಮುಖಂಡರಾದ ಕಿರಣ್, ರಿಯಾಜ್ ಪೊರ್ಕೋಡಿ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.